ಸಾರ್ವಜನಿಕ ಸ್ಥಳದಲ್ಲಿ ಭಿಕ್ಷಾಟನೆ ಮಾಡಬಾರದು ಎನ್ನುವ ಸರ್ಕಾರದ ಆದೇಶವನ್ನ ಮೀರಿಯೂ ನಗರದ ಪಿವಿಎಸ್ ಸರ್ಕಲ್ ಬಳಿ ಭಿಕ್ಷಾಟನೆ ಮಾಡ್ತಾ ಇದ್ದ ಮಂಗಳ ಮುಖ್ಯರನ್ನ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿ ವಶಕ್ಕೆ ಪಡೆದುಕೊಂಡು ಪಚ್ಚನಾಡಿಯ ನಿರಾಶ್ರಿತರ ಪರಿಹಾರ ಕೇಂದ್ರಕ್ಕೆ ದಾಖಲಿಸಿದ್ದಾರೆ. ಮಂಗಳ ಮುಖ್ಯರಾದ ರೋಜಾ ಸುಕನ್ಯಾರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಿ ಭಿಕ್ಷಾಟನೆ ನಿಷೇಧ ಕಾಯ್ದೆ ಬಗ್ಗೆ ಮನವರಿಕೆ ಮಾಡಿದ್ದಾರೆ. ಸಾರ್ವಜನಿಕ ಸ್ಥಳದಲ್ಲಿ ಭಿಕ್ಷಾಟನೆ ಮಾಡಬಾರದು ಅಂತ ಇವರೆಲ್ಲರಿಗೂ ಎಚ್ಚರಿಕೆ ನೀಡಿದ್ದಾರೆ. ಪರಿವರ್ತನಾ ಟ್ರಸ್ಟ್ನ ಸಂಜನಾ ಎಂಬುವರು ಆಗಮಿಸಿ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿ ಅವರು ಪರಿವರ್ತನಾ ಟ್ರಸ್ಟ್ನ ಸದಸ್ಯರು ಅಂತ ಮುಚ್ಚಳಿಕೆ ಬರೆಸಿಕೊಟ್ಟ ಹಿನ್ನೆಲೆ ಬಳಿಕ ಬಿಡುಗಡೆ ಮಾಡಲಾಗಿದೆ. ಅಲ್ಲದೆ ಅವರು ಭಿಕ್ಷಾಟನೆ ಮಾಡಬಾರದು ಎನ್ನುವ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಈ ಕಾರ್ಯಾಚರಣೆ ಮಾಡಿಸಲಾಗ್ತಾ ಇದೆ ಅಂತ ಅಧಿಕಾರಿ ಹೇಳಿದ್ದಾರೆ. ಇನ್ನು ಸಂಜನಾ ಪ್ರತಿಕ್ರಿಯೆ ನೀಡಿ, ನಾವು ತೃತೀಯ ಲಿಂಗಿಗಳಿಗೆ ನೀವು ಕೆಲಸ ಕೊಡಿ, ನಾವು ಭಿಕ್ಷಾಟನೆ ಮಾಡದೆ ಇನ್ನೇನು ಮಾಡಬೇಕು, ನಾವು ಬದುಕೋದು ಹೇಗೆ ಅಂತ ಪ್ರಶ್ನಿಸಿದ್ದಾರೆ. ಈಗ ಭಿಕ್ಷಾಟನೆ ಕಾನೂನು ಏನು ಹೇಳ್ತದೆ? ಸಾರ್ವಜನಿಕ ಸ್ಥಳದಲ್ಲಿ ಯಾರು ಭಿಕ್ಷಾಟನೆ ಮಾಡುವಾಗಿಲ್ಲ ಅಂತ ಶೌಚಾಲಯ ಉಂಟು. ಅಲ್ಲಿ ಸ್ತ್ರೀ ನಮ್ಮ ಮಂಗಳಮುಖಿಯರದ ಒಂದು ಶೌಚಾಲಯ ಕಟ್ಕೊಳ್ಳ ಕೇರಳ ಗವರ್ಮೆಂಟ್ ಹಾಗೆ ಮಾಡಿದ್ರೆ ಕೂಡ ಹಾಗೆ ಮಾಡಿ ಒಂದು ವಿಷಯ ಇಲ್ಲ. ಹಾಗೆ ಮಾಡಿದ್ರೆ ನಿಮ್ಮನ್ನು ಬೇರೆ ಇಟ್ಟಾಗೆ ಆಗ್ತದೆ. ಬೇರೆ ಅಲ್ಲ, ನಾನು ಇವಾಗಲೇ ಆಲ್ರೆಡಿ ಬೇರೆ ಇಟ್ಟಿದ್ದಾರೆ. ಒಂದು ಹಾಸ್ಪಿಟ್ಲ್ ಹೋದ್ರು ಕೂಡ ನಾಯಕಿದ್ದ ಕೇಳಿ ನೋಡ್ತಾರೆ ಸರ್ ನಮ್ಮನ್ನ. ನಮಗೆ ತಮ್ಮ ಬಂದರೆ ಭಿಕ್ಷಾಟನೆ ನಿಷೇಧ ಕಾಯ್ದೆ ಕರ್ನಾಟಕ ರಾಜ್ಯದಲ್ಲಿ ಜಾರಿಯಲ್ಲಿದೆ ಎಂಬ ಮನವರಿಕೆ ಮಾಡಿ ಮಾಡಲಾಯಿತು. ತದನಂತರ ಪರಿವರ್ತನಾ ಟ್ರಸ್ಟ್ ಮೂಲದ ಸಂಜನರವರು ಬಂದು ರೋಜಾ ಹಾಗೂ ಸುಕನ್ಯಾ ಎಂಬುವರು ನಮ್ಮ ಪರಿವರ್ತನಾ ಟ್ರಸ್ಟ್ನ ಸದಸ್ಯರು. ಅವರು ಇನ್ನು ಮುಂದಕ್ಕೆ ನಾವು ಸಾರ್ವಜನಿಕ ಸ್ಥಳದಲ್ಲಿ ಭಿಕ್ಷಾಟನೆ ಮಾಡಲು ಅವಕಾಶ ನೀಡುವುದಿಲ್ಲ, ಅವರಿಗೆ ಮನವರಿಕೆ ಮಾಡ್ತೇವೆ ಎನ್ನುವ ಮುಚ್ಚಳಿಕೆಯನ್ನು ಬರೆದುಕೊಟ್ಟಿದ್ದಾರೆ. ಈ ಮೂಲಕ ನಾವು ಇವತ್ತು ಮಧ್ಯಾಹ್ನ 14:30 ಅಂದರೆ 2:50 ಗಂಟೆಗೆ ಕೇಂದ್ರದಿಂದ ಬಿಡುಗಡೆಗೊಳಿಸಿ ಅವರ ವಶಕ್ಕೆ ಸುಕನ್ಯಾ ಹಾಗೂ ರೋಜಾ ಎಂಬ ತೃತೀಯಲಿಂಗಿಯರನ್ನು ಕಳಿಸಿಕೊಟ್ಟಿರುತ್ತೇವೆ. ಕೋಟ ಶ್ರೀನಿವಾಸ ಪೂಜಾರು ಒಂದು ಮಾತು ಹೇಳ್ತೇನೆ, ನಾನು ಮನವಿ ಮಾಡ್ಕೊಳ್ತೇನೆ. ಏನಪ್ಪ ಅಂತ ಹೇಳಿದ್ರೆ, ಇವ್ರಿಗೂ ಕೆಲಸನೂ ಇಲ್ಲ, ಯಾವುದೂ ಇಲ್ಲ. ಚಿಕ್ಕ ವಯಸ್ಸಿನ ತಂದೆ ತಾಯಿನ ಬಿಟ್ಟು ಬಂದಿರುವಾಗ ಇವ್ರಿಗೆ ಯಾರು ಕೂಡ ಸಮಾಜ ಕೆಲಸ ಕೊಡಲ್ಲ. ಈಗ ನಾವು ಬಸ್ಸಲ್ಲಿ ಕೂತ್ಕೊಳ್ಳಾಗಿರ್ಬೋದು, ಆಚೆ ಕಡೆ ಹೋಗುವಾಗಿರ್ಬೋದು. ಇವಾಗ ಬಿಕಾಸ್ ನಾನು ಕೂಡ ಕೆಲಸ ಮಾಡ್ತಾ ಇದ್ದೇನೆ, ಪಾರ್ಲರಲ್ಲಿ ಕೆಲಸ ಮಾಡುವಾಗ ವಾಯ್ಸ್ ಕಮ್ಮಿ ಆಗಿರ್ಬೇಕು. ಈ ಥರ ಹಲವಾರು ಸಂದರ್ಭ ನಮ್ಗೆ ಈ ಥರ ತುಂಬಾ ಪ್ರಾಬ್ಲಮ್ ಕ್ರಿಯೇಟ್ ಆಗುವಾಗ ಇವರು ಕೆಲವೊಬ್ರು ಇದರಲ್ಲಿ ಓದಿಲ್ಲದ ಅನಕ್ಷತ್ರರಿದ್ದಾರೆ, ಅದರ ವೃದ್ಧರಿದ್ದಾರೆ. ಅವರೆಲ್ಲ ಭಿಕ್ಷಾಟನೆ ಮಾಡುವಾಗ ಎಲ್ಲಿಗೆ ಹೋಗಬೇಕು? ಸ್ವಾಮಿ, ನಿಮ್ಮ ಹತ್ರ ಇವಾಗ ನೀವು ಮುಜರಾ ದೇವಸ್ಥಾನದಲ್ಲಿ ನಿಮ್ಗೆ ಹಲವಾರು ದೇವಸ್ಥಾನ ಕಾಂಟ್ಯಾಕ್ಟ್ಸ್ ಉಂಟು. ಅಂಥವ್ರಿಗೆ ನಮ್ಮಂಥ ತೃತೀಯಲಿಂಗರಿಗೆ ನೀವು ಕೆಲಸ ಕೊಡ್ಬೋದಲ್ಲ ಸ್ವಾಮಿ. ಇದು ಏಕಾಏಕಿಯಾಗಿ ನೀವು ಭಿಕ್ಷಾಟನೆ ಮಾಡಬಾರ್ದು ಅಂತ ಹೇಳಿ ತುಂಬ ಹೊಟ್ಟೆ ಪಾಡೋಗಿ ಕಲ್ಲು ಹೊಡೆದಂಗೆ ಆಗುತ್ತೆ ನಮಗೆ. ಅದರಲ್ಲಿ ನಮಗೆ ಮನೆ ಸಿಗೋದಂದರೆ ತುಂಬ ಕಷ್ಟನೇ. ನಮ್ಮ ನೋಡಿದ ತಕ್ಷಣ ಬಾಡಿಗೆ ಮನೆ ಜಾಸ್ತಿ ಮಾಡ್ತಾರೆ. ಯಾರೋ ಒಂದು ಅಣ್ಣ ಆಗಲಿ ತಮ್ಮ ನಮಗೊಂದು ಕೆಟ್ಟ ಪದವನ್ನು ಕಟ್ತಾರೆ. ನಾವು ಎಲ್ಲಿಗೆ ಹೋಗಬೇಕು ಸ್ವಾಮಿ? ಇದಕ್ಕೆ ನೀವೇ ಒಂದು ಯಾವುದಾದ್ರು ಪರಿಹಾರ ಕೊಡಿ ಸ್ವಾಮಿ ನಮಗೆ. ನೀವು ಯಾವ ಥರ ಹೇಳ್ತೀರಾ ಆ ಥರ ನಾವು ಕೆಲಸ ಮಾಡಿ ತೋರಿಸ್ತೇವೆ. ಆದರೆ ನೀವು ಸಡನ್ಲಿ ಈಗ ಭಿಕ್ಷಾಟನೆ ಬಂದ್ ಮಾಡಿದ್ರೆ ನಮಗೆ ಇದು ತುಂಬ ಹೊಟ್ಟೆಗೆ ಕಲ್ಲು ಹೊಡೆದಂತಾಗಿದೆ. ನಮ್ಮ ಭಿಕ್ಷಾಟನೆ ನಂಬ್ಕೊಂಡು ನಾವು ಜೀವನ ಮಾಡ್ತಿರೋಂಥ ತೃತೀಯಲಿಂಗಿಗಳು. ಸ್ವಾಮಿ, ಇದಕ್ಕೆ ಏನಾದರೂ ಒಂದು ನೀವು ನಮಗೆ ಒಂದು ಉಪಾಯ ಕಂಡುಹಿಡಿರಿ, ಅಥವಾ ನಿಮ್ಮಲ್ಲಿ ಯಾವ್ದಾದ್ರು ಕೆಲಸ ಕೊಡಿ, ಅಥವಾ ನೀವು ಇದ್ರ ಬಗ್ಗೆ ನೀವೇನು ಕ್ರಮೇಣವಾಗಿ ಕೈಗೊಳ್ತೀರಾ ಅದು ನಿಮಗೆ ಬಿಟ್ಟಿದ್ದು ಸ್ವಾಮಿ.